ಅಕಾಡೆಮಿಕ್ ಕ್ಷೇತ್ರ ಹಾಗೂ ಕೈಗಾರಿಕೆಯನ್ನು ಸಮನ್ವಯಗೊಳಿಸುವ ಅಕಾಡೆಮಿಕ್ ನೀತಿಯಿಂದಾಗಿ ರಾಜ್ಯದಲ್ಲಿ 20,000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ನೋಂದಾವಣೆಗೊಂಡಿದೆ. ಇದರಿಂದಾಗಿ ಭಾರತದಲ್ಲಿನ ಸ್ಟಾರ್ಟ್ಅಪ್ಗಳ ರಾಜಧಾನಿಯಾಗಿ ಕರ್ನಾಟಕ ಬೆಳೆದು ಮುಂದಿನ ದಶಕಗಳಲ್ಲಿ $200 ಟ್ರಿಲಿಯನ್ ಮೌಲ್ಯ ತಲುಪುವ ಸಾಮರ್ಥ್ಯ ಹೊಂದಿದೆ ಎಂದು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು. ಅವರು ನಿಟ್ಟೆ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ಪಾನೀರ್ನಲ್ಲಿರುವ ನಿಟ್ಟೆ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರದ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಆಕ್ವಾಮರೀನ್ ಇನ್ನೋವೇಷನ್ ಉದ್ಘಾಟಿಸಿ ಮಾತನಾಡಿದರು. ಭಾರತದಲ್ಲಿ ಪ್ರಸ್ತುತ 18,000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದ್ದು, ಅವುಗಳಲ್ಲಿ 1,000 ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದಾಗಿದೆ. ಕರ್ನಾಟಕದಲ್ಲೇ 250 ನೆಲೆಗೊಂಡಿವೆ. ಇದು ರಾಜ್ಯದ ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿರುವ ಉದ್ಯಮಶೀಲತೆಯ ಹಸಿವನ್ನು ಸ್ಪಷ್ಟಪಡಿಸುತ್ತದೆ. ಕರ್ನಾಟಕ ಸರ್ಕಾರವು ಅಕಾಡೆಮಿಕ್ ಕ್ಷೇತ್ರ ಮತ್ತು ಕೈಗಾರಿಕೆಯನ್ನು ನೀತಿಗಳೊಂದಿಗೆ ಸಮನ್ವಯಗೊಳಿಸುವ ಮೂಲಕ ನವೀನತೆ ಮತ್ತು ಆರ್ಥಿಕತೆಯನ್ನು ವೇಗಗೊಳಿಸುವುದರಲ್ಲಿ ಬದ್ಧವಾಗಿದೆ. ಕೃಷಿ ಜೈವಿಕ ಮೌಲ್ಯ $1.2 ಬಿಲಿಯನ್, ಬಯೋ ಸರ್ವಿಸ್ $5.1 ಬಿಲಿಯನ್, ಬಯೋ ಇಂಡಸ್ಟ್ರಿಯಲ್ $12.1 ಬಿಲಿಯನ್ ಮತ್ತು ಬಯೋ ಫಾರ್ಮಾ $12.6 ಬಿಲಿಯನ್ ಆಗಿದೆ ಎಂದರು. See, if I pump enough money, if I have the industry, academia on board, can I ensure that you contribute 1% more? 1% more district GDP adds to the state GDP. That will create more employment. It will create more entrepreneurs. It will improve the standard of living. It will improve scientific development. So I am requesting the entire academy of this, if you could anchor and get the medical colleges, the engineering colleges, the science colleges all together. I will come back next month whenever you suggest. We will sit down for half a day. We will brainstorm on what we want. If you suggest, Priyank, I want flat floor factories, a plug-and-play facility built for electronic manufacturing, I will get it done. You say, no, I don't want electronic manufacturing. I want to concentrate on marine biotech. We have a great coastline where 12 nautical miles can be used for seaweed harvesting. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿಟ್ಟೆ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿ ಪ್ರೊಫೆಸರ್ ಎಂ ಶಾಂತಾರಾಮ ಶೆಟ್ಟಿಯವರು ಮಾತನಾಡಿ, ಮಂಗಳೂರಿನಲ್ಲಿ 8 ವೈದ್ಯಕೀಯ, 39 ಇಂಜಿನಿಯರಿಂಗ್ ಕಾಲೇಜುಗಳು, 250 ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು ಸರ್ವಧರ್ಮೀಯರ ಧಾರ್ಮಿಕ ಕೇಂದ್ರಗಳು ಇರುವುದು ಇಲ್ಲಿನ ವಿಶೇಷ. ದಕ್ಷಿಣ ಕನ್ನಡ ಜಿಲ್ಲೆಯ 25,000 ಜನರು ಮುಂಬೈಯಲ್ಲಿ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದೆಷ್ಟೋ ಮಂದಿ ಮೀನುಗಾರಿಕಾ ವೃತ್ತಿ ಮಾಡುತ್ತಿದ್ದು, ನೂತನ ಕೇಂದ್ರ ಮೀನುಗಾರಿಕೆ ವಿಚಾರದಲ್ಲಿ ಸುಶಿಕ್ಷಿತರನ್ನಾಗಿಸಲಿದೆ. ಮೀನು ಸುರಕ್ಷಿತ ಆಹಾರ ಎನ್ನುವುದು ಸಂಶೋಧನೆಯಲ್ಲಿ ಸಾಬೀತಾಗಿದೆ ಎಂದರು. District in the whole country, perhaps in the world, has this educational hub. You take the temples, churches, and the masjids. No other district has so many temples and churches. You take the hotel industry. In Mumbai, 25,000 Dakshina Kannada people own hotels in Mumbai alone. You rightly pointed out, Mangalore is a place to be taken into consideration, but we have failed, as you rightly said. ಈ ಸಂದರ್ಭ ಎಲೆಕ್ಟ್ರಾನಿಕ್ಸ್, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕ ರಾಹುಲ್ ಶರಣಪ್ಪ ಸಂಕನೂರ್, ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಎಂಎಸ್ ಮೂಡಿತ್ತಾಯ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನರ್ವಡೆ ವಿನಾಯಕ ಕಾರ್ಬಾರಿ ಮೊದಲಾದವರು ಉಪಸ್ಥಿತರಿದ್ದರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಹರ್ಷ ಹಾಲಹಳ್ಳಿ ಸ್ವಾಗತಿಸಿದರು. ಎನ್ಯುಸಿಎಸ್ಇಆರ್ ನಿರ್ದೇಶಕ ಪ್ರೊಫೆಸರ್ ಅನಿರ್ಬನ್ ಚಕ್ರಬೋರ್ತಿ ವಂದಿಸಿದರು. ಡಾ ಅಕ್ಷತಾ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.